ದಕ್ಷಿಣ ಕನ್ನಡ ಉಡುಪಿ ಜಿಲ್ಲಾ ಮುಸ್ಲಿಂ ಸೆಂಟ್ರಲ್ ಕಮಿಟಿ ವತಿಯಿಂದ ದ್ವಿತೀಯ ಬಾರಿ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಯಾದ ಐವನ್ ಡಿಸೋಜಾ ಅವರಿಗೆ ಅಭಿನಂದನಾ ಕಾರ್ಯಕ್ರಮ ಮಂಗಳೂರಿನ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲಾ ಮುಸ್ಲಿಂ ಸೆಂಟ್ರಲ್ ಕಮಿಟಿ ಅಧ್ಯಕ್ಷ ಮಾಜಿ ಎಂಎಲ್ಸಿ ಹಾಜಿ ಕೆಎಸ್ ಮೊಹಮ್ಮದ್ ಮಸೂದ್ ಅವರ ಮನೆಯಲ್ಲಿ ನೆರವೇರಿತು. ಕಾರ್ಯಕ್ರಮದಲ್ಲಿ ಐವನ್ ಡಿಸೋಜಾ ಅವರಿಗೆ ಹಾಜಿ ಕೆಎಸ್ ಮೊಹಮ್ಮದ್ ಮಸೂದ್ ಮತ್ತು ಮುಸ್ಲಿಂ ಸೆಂಟ್ರಲ್ ಕಮಿಟಿ ಪದಾಧಿಕಾರಿಗಳು ಸೇರಿ ಸನ್ಮಾನವನ್ನು ನಡೆಸಿದರು. ಈ ವೇಳೆ ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜಾ ಮಾತನಾಡಿ, ಮುಸ್ಲಿಂ ಸೆಂಟ್ರಲ್ ಕಮಿಟಿ ಸಮುದಾಯಕ್ಕೆ ಅನ್ಯಾಯ ಆದಾಗ ಸಮುದಾಯದ ಪರ ಧ್ವನಿ ಎತ್ತುವ ಕಾರ್ಯ ಹಾಗೂ ಜನರಿಗೆ ಧೈರ್ಯ ತುಂಬುವ ಕೆಲಸವನ್ನು ಕಳೆದ ಹಲವಾರು ವರ್ಷಗಳಿಂದ ಮಾಡ್ತಾ ಬಂದಿದೆ. ಇದರ ನೇತೃತ್ವವನ್ನು ಹಿರಿಯರು ಮಾರ್ಗದರ್ಶಕರಾದ ಮಸೂದ್ ಅವರು ಮಾಡ್ತಾ ಇರುವುದು ಹೆಮ್ಮೆಯ ವಿಚಾರವಾಗಿದೆ ಎಂದವರು ಹೇಳಿದರು. ಕಾರ್ಯಕ್ರಮದಲ್ಲಿ ಮುಸ್ಲಿಂ ಸೆಂಟ್ರಲ್ ಕಮಿಟಿ ಉಪಾಧ್ಯಕ್ಷರುಗಳಾದ ಇಬ್ರಾಹಿಂ ಕೋಡಿಜಾಲ್, ಎಸ್ಎಂ ರಶೀದ್ ಹಾಜಿ, ಬಿಎಂ ಮುಮ್ತಾಜ್ ಅಲಿ, ಮಾಜಿ ಮೇಯರ್ ಅಶ್ರಫ್, ಸೆಂಟ್ರಲ್ ಕಮಿಟಿ ಪ್ರಧಾನ ಕಾರ್ಯದರ್ಶಿ ಹಾಜಿ ಮೊಹಮ್ಮದ್ ಅನೀಫ್, ಡಾಕ್ಟರ್ ಆರಿಫ್ ಮಸೂದ್ ಮತ್ತಿತರರು ಉಪಸ್ಥಿತರಿದ್ದರು. ಪ್ರೀತಿಯ ಗಳಿಸಿದಂಥ ಬಹಳಷ್ಟು ಸೇವೆಯನ್ನು ಮಾಡಿದಂಥ ಮೊಹಮ್ಮದ್ ಮಸೂದ್ ಅವರು ನಿರೀಕ್ಷಿತವಾಗಿ ಇದ್ದೆವು. ಎರಡನೇ ಮತ್ತು ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳ ಸದಸ್ಯರನ್ನಾಗಿ ಆಯ್ಕೆ ಮಾಡಿರ್ತಾರೋ, ಏನು ವಿನಂತಿಗಳನ್ನು ಮಾಡ್ತಾರೋ ಅದಕ್ಕೆ ತಮ್ಮ ಇನ್ನೊಂದುಂಟು ಸೈಡ್ಗೆ ಇಡಿ, ಅದು ಕೊಡಿ. ಎಸ್ ಅಶ್ರಫ್ ಸರ್, ಒಂಚೂರು ಪಿರಪಲ್ಲೆ. ಎಸ್ ಕೈತಾವಲ್ಲಿ ನನಗೆ. ಎಸ್ ಹಿಂಚಿದಲ್ಲಿ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷರಾಗಿ, ಸ್ಟೇಟ್ ಬ್ಯಾಂಕಿನ ಡೈರೆಕ್ಟರ್ ಆಗಿ ಹೇಳಿದ್ರೆ 150 ಎಲ್ಲ ರಂಗಗಳಲ್ಲಿಯೂ ತಮ್ಮ ಸೇವೆಯನ್ನು ಸಲ್ಲಿಸಿ ಇವತ್ತು ಮುಸ್ಲಿಂ ಸಮುದಾಯದ ಸಮಸ್ಯೆಗಳು ಬಂದಾಗ, ಒಗ್ಗಟ್ಟಿನ ತೊಂದರೆಗಳು ಬಂದಾಗ ಅಥವಾ ಅನೇಕ ಬದಲಾವಣೆಗಳು ಬಂದಾಗ, ತೊಂದರೆಗಳಾದ ಎಲ್ಲ ಅಡೆತಡೆಗಳನ್ನು ನಿವಾರಿಸಿ ಸಮುದಾಯವನ್ನು ಯಾರಾದರೂ ಏನೋ ಸಮಸ್ಯೆ ಬಂದಾಗಲೂ ನಮಗೆ ಒಂದು ಸೆಂಟ್ರಲ್ ಕಮಿಟಿ ಇದೆ, ಈಗ ಅಧ್ಯಕ್ಷರು ಮಸೂದ್ ಅವರು ಇದ್ದಾರೆ, ಆ ಮೂಲಕ ನಾವು ಪರಿಹರಿಸಿಕೊಳ್ತೇವೆ ಅಂತ ಹೇಳುವ ಸಂದೇಶವನ್ನು ಇಡೀ ದೇಶಕ್ಕೆ ಸಾಗಿದೆ. ಸನ್ಮಾನ್ಯ ಮಸೂದ್ ಅವರೇ, ಮುಸ್ಲಿಂ ಸೆಂಟ್ರಲ್ ಕಮಿಟಿಯ ಎಲ್ಲ ಪದಾಧಿಕಾರಿಗಳೇ ಮತ್ತು ಆತ್ಮೀಯ ಬಂಧುಗಳು, ಮುಸ್ಲಿಂ ಸೆಂಟ್ರಲ್ ಕಮಿಟಿಯವರು ನನ್ನನ್ನು ಕರೆಸಿ ಸನ್ಮಾನ ಮಾಡಬೇಕಾದ ಅವಶ್ಯಕತೆ ಇದೆ. ಯಾಕೆ ಇಲ್ಲ ಅಂದರೆ ನಾನು ಕೂಡ ಆ ಸಮುದಾಯದ ಬಹಳ ಹತ್ತಿರ ಇರ್ತಕ್ಕಂಥ. ಈ ಹಿಂದೆ ನಾನು ಶಾಸಕರಾಗಿ ಆಯ್ಕೆಯಾದ ಕೂಡಲೇ ಈ ಮನೆಗೆ ಬಂದು ಇಲ್ಲೇ ಕೂತ್ಕೊಂಡು ಮಸೂದ್ ಅವರ ಆಶೀರ್ವಾದವನ್ನು ಪಡೆದು ನನ್ನ ಚಟುವಟಿಕೆಯನ್ನು ಪ್ರಾರಂಭ ಮಾಡಿದೆ. ತದನಂತರ ವಕ್ಫ್ ಕಮಿಟಿಯವರು, ಪ್ಯಾರಿ ಚಂದ್ರ ಥಾಮಸ್ ಅವರು, ಬೇರೆ ಬೇರೆ ಸಂಘಟನೆಯವರು ಕೂಡ ನನ್ನನ್ನು ಕರೆಸಿ, ನೀವು ನಮ್ಮ ಸಮುದಾಯದ ಅವಶ್ಯಕತೆಗಳಿಗೆ ಕೆಲಸ ಮಾಡ್ತಾ ಇದ್ದೀರಿ, ಇನ್ನು ಮುಂದಕ್ಕೂ ಮಾಡಬೇಕು, ನಮ್ಮ ಸಂಪೂರ್ಣ ಬೆಂಬಲ ನಿಮಗಿದೆ ಅಂತ ಮಾತನ್ನು ಹೇಳಿದ್ದಾರೆ. ಮುಸ್ಲಿಂ ಸಮುದಾಯದ ಬಗ್ಗೆ ಮತ್ತು ಇತರ ಸಮುದಾಯಗಳ ಬಗ್ಗೆ ನನಗೆ ಅತ್ಯಂತ ಪ್ರೀತಿ ಇದೆ. ಮುಸ್ಲಿಂ ಸಮುದಾಯ ಯಾವಾಗಲೂ ಜನರನ್ನು ಪ್ರೀತಿ ಮಾಡ್ತಕ್ಕಂಥವರು ಮತ್ತು ಸಮಾಜದ ಒಳ್ಳೆತನವನ್ನು ಬಯಸ್ತಕ್ಕಂಥದ್ದು. ಬಹುಶಃ ಆ ಸಮುದಾಯಕ್ಕೆ ಸಮಸ್ಯೆ ಬರುವುದು ಹೇಗೆ ಅಂದರೆ,
ಒಳ್ಳೆ ಕೆಲಸ ಮಾಡಿದರೆ ಸಮಾಜದಲ್ಲಿ ಬೆನ್ನು ತಟ್ಟುವವರ ಸಂಖ್ಯೆ ಕಡಿಮೆ ಆಗಿದೆ. ಯಾರು ಅಕ್ರಮ ಮಾಡ್ತಾರೆ ಅವರಿಗೆಲ್ಲ ಇವತ್ತು ಪ್ರೋತ್ಸಾಹ ಸಿಗುವುದು ನಾವು ಸಮಾಜದಲ್ಲಿ ನೋಡ್ತಾ ಇದ್ದೇವೆ. ಆದರೂ ಮುಸ್ಲಿಂ ಸಮುದಾಯ ತಾಳ್ಮೆಯಿಂದ ಸಮಾಜದ ಒಳ್ಳೆಯ ಕೆಲಸಗಳಿಗೆ ಸಹಕಾರ ಮಾಡಿ ಸಮಾಜದಲ್ಲಿ ಒಗ್ಗಟ್ಟನ್ನು ನಿರ್ಮಾಣ ಮಾಡುವುದಕ್ಕೆ, ಸಮಾಜದಲ್ಲಿ ಎಲ್ಲರೂ ಅಣ್ಣ ತಮ್ಮಂದಿರಂತೆ ಬದುಕುವುದಕ್ಕೆ, ಸರ್ವೇ ಜನೋ ಸುಖಿನೋ ಭವಂತು ಅಂತ ರೀತಿಯಲ್ಲಿ ಕಾರ್ಯಾಚರಣೆ ಮಾಡಲಿಕ್ಕೆ ಅದಕ್ಕೆ ಸಮರ್ಥವಾದ ನಾಯಕತ್ವವನ್ನು ಕೊಡಬೇಕಾದಂಥದ್ದು ಮುಸ್ಲಿಮರು. ಅದರಲ್ಲಿ ಎರಡನೇ ಮಾತು ನಾವು ಸ್ವಾಗತ ಭಾಷಣದಲ್ಲಿ ಕೇಳಿದೆ, ಕೊಡಜಾಲ್ ಇಬ್ರಾಹಿಂ ಅವರು ಹೇಳಿದರು, ಸಮಾಜದಲ್ಲಿ ಮುಸ್ಲಿಂ ಸಮುದಾಯ ಅಂದ ಬಂದಾಗ ಅಥವಾ ಏನಾದರೂ ಈಗ ಏನು ಬೇಕಾದರೂ ಮಾಡಲಿಕ್ಕೆ ತಾಕತ್ತು ಎಲ್ಲೋ ಉಳಿದವರು ಮಾಡ್ತಾರೆ. ಆದ್ದರಿಂದ ನಾವು ನಮಗೆ ದೇವರು ಆಶೀರ್ವಾದ ಕೊಡಬೇಕು. ನಾವು ನಮಗೆ ಮಂತ್ರಿಗಳಾಗಿ ಸಚಿವರಾಗಿ ಸಂಚಾರಗಳನ್ನು ಅದೇ ನಿಮಗೆ ಸಿಕ್ಕಿದೆ, ನಮಗೆ ಸಿಕ್ಕಿದಾಗ ಮತ್ತೊಂದು ಕೆಲಸ ಇವತ್ತು ಅವರು ಇವತ್ತು ಬರಲಿಲ್ಲ. ಮೊನ್ನೆ ನಾನು ಸೆಂಟ್ರಲ್ ಕಮಿಟಿ ಮೀಟಿಂಗಲ್ಲಿ ಹೇಳಿದೆ, ಅದು ವಕ್ಫ್ ಸಮಿತಿ ಮೀಟಿಂಗಲ್ಲಿ ಹೇಳಿದೆ, ಇಲ್ಲಿ ಹೇಳಿದೆ. ಇವತ್ತು ನಮ್ಗೆ ಗೊತ್ತಿದೆ ಪ್ರಶ್ನೆ ಹಾಕ್ಲಿಕ್ಕೆ ನಿನ್ನೆ ಕೊನೆ ಇದೆ, ನಿನ್ನೆ ಸಂಜೆ ನಾನು ಪ್ರಶ್ನೆ ಹಾಕ್ಲಿಕ್ಕೆ ಕೊಡಿ 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 ಅಂತ ಬೇಡಿ ಕೊಡ್ತಕ್ಕಂಥ ಜನ ಇದೆ. ಮತ್ತು ಕಿಲ್ಲಿಂದಾಗಿ ನಮ್ಮಗಿಂತ ಮೇಲಿದ್ದಾರೆ. ಮತ್ತು ಇನ್ನೇನಾಗಿದೆ, ಆ ಇಬ್ಬರಿಗೆ ಪರಿಹಾರಧನ ಕೊಟ್ಟಿದ್ವಿ, ಬೇರೆಯವರಿಗೆಲ್ಲ 25 ಲಕ್ಷ ಕೊಟ್ಟಿದ್ವಿ ಅಲ್ವಾ? ನೀವೆಲ್ಲರೂ ನಾನು ಸೇರಿ ನಾನು 2 ತಿಂಗಳ MLC ಸಂಬಳ ಕೊಟ್ಟಿದ್ದೇನೆ. ನಾನು CA NRCCಗೆ ಆ ಯಾರು ತುಯಿಲು ಹೋದ್ರು, ಕೊಲೆಗೀಡಾದರು, ಅವರಿಗೆ ನನ್ನ 2 ತಿಂಗಳ MLC ಸಂಬಳವನ್ನು ನನ್ನ SBI ಬ್ಯಾಂಕ್ ಇದ್ದು, ನಿಮ್ಮ ವಿಧಾನಸೌಧದಲ್ಲಿ SBI ಬ್ಯಾಂಕ್ ಇದೆ, ನನ್ನ ಸಂಬಳ